ಕಾಂಗ್ರೆಸ್ ಸರ್ಕಾರವು ಬಜೆಟ್ ಘೋಷಣೆ ಮಾಡಿ 5 ತಿಂಗಳಲ್ಲಿ ಮೀನುಗಾರರಿಗೆ ಸಂಬಂಧಿಸಿದ ಯೋಜನೆಗಳನ್ನು ಜಾರಿಗೆ ತರುವ ಮೂಲಕ ಸಾಧನೆ ಮಾಡಿದೆ. ಬಿಜೆಪಿ ತನ್ನ 4 ವರ್ಷದ ಆಡಳಿತಾವಧಿಯಲ್ಲಿ ಯಾವ ಸಾಧನೆ ಮಾಡಿದ್ದಾರೆ ಎಂದು ಕೆಪಿಸಿಸಿ ಉಪಾಧ್ಯಕ್ಷ ಐವನ್ ಡಿಸೋಜಾ ಪ್ರಶ್ನಿಸಿದ್ದಾರೆ. ಮಂಗಳೂರಿನಲ್ಲಿ ಶಾಸಕ ವೇದವಾಸ್ ಕಾಮತ್ ಹಾಗೂ ಉಡುಪಿಯಲ್ಲಿ ಶಾಸಕ ಯಶ್ಪಾಲ್ ಸುವರ್ಣ ನೇತೃತ್ವದ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಆರೋಪ ಮಾಡಿರುವ ಬಗ್ಗೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಶುಕ್ರವಾರ ಪತ್ರಿಕಾಗೋಷ್ಠಿ ಮೂಲಕ ಪ್ರತ್ಯುತ್ತರ ನೀಡಿದ್ದಾರೆ. ಮೀನುಗಾರರ ಬಗ್ಗೆ ಮಾತನಾಡುವ ಶಾಸಕ ವೇದವಾಸ್ ಕಾಮತ್ ಅವರು ಹೊಯ್ಗೆ ಬಜಾರ್ನಲ್ಲಿ ಹಲವು ವರ್ಷಗಳಿಂದ ನೆಲಬಾಡಿಗೆ ನೀಡಿ ವಾಸಿಸುತ್ತಿರುವ 150ಕ್ಕೂ ಅಧಿಕ ಮೀನುಗಾರರ ಕುಟುಂಬಗಳಿಗೆ ಮನೆ ನೀಡುವಲ್ಲಿ ಏನು ಕೆಲಸ ಮಾಡಿದ್ದಾರೆ ಹೇಳಲಿ. ಬೆಂಗ್ರೆಯಲ್ಲಿ ಹಕ್ಕುಪತ್ರ ನೀಡಲು ಆಸಕ್ತಿ ತೋರಿದ್ದ ಶಾಸಕರು ಈ ಮೀನುಗಾರರ ಕುಟುಂಬಗಳ ಬಗ್ಗೆ ಗಮನ ಹರಿಸದೆ ದ್ವಿಮುಖ ನೀತಿ ಪ್ರದರ್ಶಿಸಿದ್ದಾರೆ. ಹೊಯ್ಗೆ ಬಜಾರ್ನಲ್ಲಿ ಹಿಂದೆ ಚದರ ಮೀಟರ್ಗೆ 10 ರೂಪಾಯಿ ಇದ್ದ ನೆಲಬಾಡಿಗೆಯನ್ನು 100 ರೂಗಳಿಗೆ ಏರಿಕೆ ಮಾಡಿದ್ದು ಬಿಜೆಪಿ ಅವಧಿಯಲ್ಲಿ. ನಮ್ಮ ಸರ್ಕಾರ ಆಡಳಿತಕ್ಕೆ ಬಂದ ಬಳಿಕ ಈಗಾಗಲೇ ಈ ಬಗ್ಗೆ ಸಚಿವರ ಜೊತೆ ಚರ್ಚಿಸಲಾಗಿದೆ. ಅವರ ನೆಲಬಾಡಿಗೆಯನ್ನು ಮನ್ನಾ ಮಾಡುವುದಲ್ಲದೆ ಭೂಮಿ ಹಕ್ಕನ್ನು ನೀಡಲು ಆಗ್ರಹಿಸಲಾಗಿದೆ. ಕಾಂಗ್ರೆಸ್ ಆಡಳಿತದಲ್ಲಿ ಇದನ್ನು ಮಾಡಿ ತೋರಿಸುತ್ತೇನೆ ಎಂದು ಐವನ್ ಡಿಸೋಜಾ ಹೇಳಿದರು. ರಿಜಿಸ್ಟರ್ ಕಚೇರಿಯಲ್ಲಿ ಸೈಬರ್ ವಂಚನೆ ನಡೆಯುತ್ತಿದೆ ಎಂದು ಶಾಸಕರು ಈ ಬಗ್ಗೆ ಕ್ರಮಕ್ಕೆ ಸರ್ಕಾರವನ್ನು ಒತ್ತಾಯಿಸಬೇಕು. ಅದಕ್ಕಾಗಿ ಪತ್ರಿಕಾಗೋಷ್ಠಿ ಮಾಡಿದರೆ ಸಾಲದು. ಶಾಸಕರಾಗಿ ಅವರೇನು ಮಾಡಬೇಕು ಅದನ್ನು ಮಾಡಲಿ. ನೋಂದಣಿ ಇಲಾಖೆ ಅಧಿಕಾರಿಗಳ ಜೊತೆ ಮಾತುಕತೆ ನಡೆಸಿದ್ದು ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಆಧಾರ್ ಲಿಂಕ್ ಮಾಡಲಾಗುತ್ತಿಲ್ಲ ಎಂಬ ಮಾಹಿತಿ ನೀಡಿದ್ದಾರೆ. ವಂಚನೆ ಕುರಿತಂತೆ ದಾಖಲಾಗಿರುವ ದೂರಿನ ಬಗ್ಗೆ ಸೈಬರ್ ಪೊಲೀಸರು ಈಗಾಗಲೇ ತನಿಖೆ ನಡೆಸುತ್ತಿದ್ದಾರೆ. ನಮ್ಮ ಆಡಳಿತದ ಅವಧಿಯಲ್ಲಿ ಅನ್ನಭಾಗ್ಯ, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ ಮೊದಲಾದ ಯೋಜನೆಗಳ ಬಗ್ಗೆ ಚರ್ಚೆಯಾಗುತ್ತಿದ್ದರೆ ಬಿಜೆಪಿ ಅವಧಿಯಲ್ಲಿ PSI 40%, ಪೇಸಿಎಂ, ಬಿಟ್ಕಾಯಿನ್, ಕೊರೋನಾ ಹಗರಣಗಳೇ ಚರ್ಚೆಯಾಗುತ್ತಿತ್ತು ಎಂದು ಐವನ್ ಡಿಸೋಜಾ ಎದುರೇಟು ನೀಡಿದರು. ಸರ್ಕಾರ ಆಡಳಿತಕ್ಕೆ ಬಂದು 5 ತಿಂಗಳು ಮಾತ್ರವೇ ಸಂದಿದೆ. ಹಾಗಿದ್ದರೂ ಅಧಿಕಾರಕ್ಕೆ ಬಂದು ಕೆಲವೇ ದಿನಗಳಲ್ಲಿ ಸರ್ಕಾರ ಬಜೆಟ್ನಲ್ಲಿ ಘೋಷಿಸಿದ ಹಲವು ಯೋಜನೆಗಳಿಗೆ ಅನುಷ್ಠಾನಗೊಳಿಸಿದೆ. ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿರುವುದನ್ನು ಹಂತ ಹಂತವಾಗಿ ಅನುಷ್ಠಾನಗೊಳಿಸಿದೆ ಎಂದರು. 5 ತಿಂಗಳಲ್ಲಿ ಸರ್ಕಾರ ಮಾಡಿರುವ ಸಾಧನೆ ಬಿಜೆಪಿಯವರನ್ನ ಕಂಗೆಡಿಸಿದೆ ಎಂದರು. ನಾನು ಹೇಳಲಿಕ್ಕೆ ಬಯಸ್ತೇನೆ, ಕರಾವಳಿ ಭಾಗದ ಮೀನುಗಾರರಿಗೆ ನಾವು ಮಾಡಿದ್ದೇವೆ, ಏನು ಮಾಡಿಲ್ಲ ಹೇಳಿದಿರಲ್ವಾ. 3ನೇ ಹಂತದ ಬಂದರಿನ ಕಾಮಗಾರಿಗೆ ಮ್ಯಾಚಿಂಗ್ ಗ್ರ್ಯಾಂಟ್ ಅನ್ನು ಯಾವಾಗ ಬಿಡುಗಡೆ ಆಯಿತು? ಕೇಂದ್ರ ಸರ್ಕಾರ ಯಾವಾಗ ಯೋಜನೆ ಕ್ರಮ ತೆಗೆದುಕೊಂಡದ್ದು? ಇದರ ಬಗ್ಗೆ ನೀವು ಮಾತಾಡಬೇಕಲ್ಲ, ಹೇಳಬೇಕಲ್ಲ. ನೀವು ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ 2010ರಲ್ಲಿ ಇವತ್ತು ಪ್ರಸ್ತಾವನೆ 2023ಕ್ಕೆ ನಮ್ಮ ಸರ್ಕಾರ ಬಂದು ಇದಕ್ಕೆ 6/10/2023ಕ್ಕೆ ನಾವು ಆದೇಶ ಮಾಡಿದ್ದೇವೆ. ಇಸ್ ಇಟ್ ನಾಟ್ ಎ ದೊಡ್ಡ ವರ್ಕ್ ಅಲ್ವಾ? ಇವತ್ತು ಸೀಮೆ ಎಣ್ಣೆ ಬಿಜೆಪಿ ಕಾಲದಲ್ಲಿ ಕೊಡ್ತಾ ಇದ್ರ, ಪ್ರತಿಭಟನೆ ಮಾಡಿದ್ರು, ನಮಗೆ ಸೀಮೆ ಎಣ್ಣೆ ಕೊಡ್ತಾ ಇಲ್ಲ, ಸೀಮೆ ಎಣ್ಣೆ ಸಿಗ್ತಾ ಇಲ್ಲ ಅಂತ. ಇವತ್ತು ಇಂಡಸ್ಟ್ರಿಯಲ್ ಸೀಮೆ ಎಣ್ಣೆಯನ್ನ, ವೈಟ್ ಸೀಮೆ ಎಣ್ಣೆಯನ್ನ ಪರ್ಚೇಸ್ ಮಾಡಿ ಕೊಟ್ಟಿರ್ತಕ್ಕಂಥದ್ದು. ಅವ್ರದ್ದು ಎಷ್ಟು ಬೇಡಿಕೆ ಇತ್ತು, ಎಲ್ಲ ಬೇಡಿಕೆಗೆ ಅನುಗುಣವಾಗಿ ಸೀಮೆ ಎಣ್ಣೆಯನ್ನ ಕ್ಲಬ್ದು ಸಮಯಕ್ಕೆ ಕೊಟ್ಟಿದ್ದಿದ್ರೆ ಅದು ಮಾಕಳ ವೈದ್ಯ ನಮ್ಮ ಮೀನುಗಾರಿಕಾ ಸಚಿವರು. ನೀವೇನು ಮಾಡಿದ್ದೀರಿ? ಅವರಿಗೆ ಯಾವ ಕಾಮಗಾರಿ ಮಾಡಿಕೊಟ್ಟಿದ್ದೀರಿ? ಅವರ ಸಮುದಾಯದ ಉದ್ಧಾರಕ್ಕಾಗಿ ಏನು ಮಾಡಿದ್ದೀರಿ? ಮತ್ತು ಅವರು ಹೇಳಿದ್ರು, ನೀವು ಪ್ರಣಾಳಿಕೆಯಲ್ಲಿ ಕರಾವಳಿಗೆ ಅಭಿವೃದ್ಧಿಗೆ ದುಡ್ಡು ಕೊಡ್ತೇವೆ. ಅವರ ಎಸ್ ಹೇಳಿದ್ದೇವೆ. ಅಧಿಕಾರಕ್ಕೆ ಬಂದಾಗಿದೆ ಎಷ್ಟು ತಿಂಗಳು? ನಾಟ್ ಒನ್ ಕಂಪ್ಲೀಟೆಡ್ 5 months. ಬಟ್ ನಾವು ಪ್ರಣಾಳಿಕೆಯಲ್ಲಿ ಬಜೆಟಲ್ಲಿ ಏನು ಘೋಷಣೆ ಮಾಡಿದ್ದೇವೋ ಅದನ್ನು ಮಾಡಿದ್ದೇವೆ. ಪ್ರಣಾಳಿಕೆಯಲ್ಲಿ ಏನು ಹೇಳಿದ್ದೇವೋ ಅದು ನಮ್ಮ ಗಮನದಲ್ಲಿದೆ. ಹಂತ ಹಂತವಾಗಿ ನಮ್ಮ ಸರ್ಕಾರಕ್ಕೆ ಮ್ಯಾಂಡೇಟ್ ಕೊಟ್ಟದವರು 5 ವರ್ಷಕ್ಕೆ. ಇವತ್ತು 5 ತಿಂಗಳಲ್ಲಿ ನಾವು ಮಾಡಿದಂಥ ಕಾರ್ಯಕ್ರಮಗಳು ಬಿಜೆಪಿಯ ಸರ್ಕಾರಕ್ಕೆ ಬಿಡಿ, ಬಿಜೆಪಿ ಒಬ್ಬ ಕಾರ್ಯಕರ್ತರಿಗೂ ಕನಸಿನಲ್ಲಿಯೂ ಎಣಿಸ್ಲಿಕ್ಕೆ ಆಗದಷ್ಟು ಕಾಮಗಾರಿಗಳನ್ನು, ಕೆಲಸಗಳನ್ನು, ಜನಪರ ಯೋಜನೆಗಳನ್ನು ನಾವು ಮಾಡಿದ್ದೇವೆ.